ಕೊರೋನಾ ವೈರಸ್ ಪ್ರಸರಣ ಪ್ರತಿಬಂಧಿಸುವುದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆ ನೀಡಿರುವ ಜನತಾ ಕರ್ಫ್ಯೂವನ್ನು ಮಂಗಳೂರಿನ ಜನತೆ ಬೆಂಬಲಿಸಿದ್ದಾರೆ. ಜನತಾ ಕರ್ಫ್ಯೂ ಯಶಸ್ಸಿಗೆ ಎಲ್ಲರೂ ಶ್ರಮಿಸೋಣ ಎಂದು ಕರಾವಳಿಯ ವಿಶ್ವ ಹಿಂದೂ ಪರಿಷತ್ ನಾಯಕರು ಕರೆ ನೀಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಈ ಬಗ್ಗೆ ಶುಕ್ರವಾರದಿಂದಲೇ ಜಾಗೃತಿಗಾಗಿ ಮನೆ ಮನೆಗೆ ಭೇಟಿ ಕೈಗೊಂಡಿದೆ ಎನ್ನುತ್ತಾರೆ ಶರಣ್ ಪಂಪ್ವೆಲ್. ಇಡೀ ವಿಶ್ವದಾದ್ಯಂತ ಕೊರೋನಾ ವೈರಸ್ನ ವಿರುದ್ಧ ಜನರು ಹೋರಾಟ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊರೋನಾ ವೈರಸ್ಸನ್ನು ನಮ್ಮ ದೇಶದಲ್ಲಿ ಹರಡದಂತೆ ತಡೆಯಲು ಬೇರೆ ಬೇರೆ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ಈ ದೃಷ್ಟಿಯಿಂದ ನಾಡ್ದು 22ನೇ ತಾರೀಕು ಆದಿತ್ಯವಾರ ಜನತಾ ಕರ್ಫ್ಯೂ ಅನ್ನು ಮಾಡುವುದರ ಮುಖಾಂತರ ನಾವು ಕೊರೋನಾ ವೈರಸ್ನ ವಿರುದ್ಧ ಹೋರಾಡಬೇಕೆಂಬ ದೃಷ್ಟಿಯಿಂದ ಕರೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಜನರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ, ಉಡುಪಿ ಜಿಲ್ಲೆಯ ಎಲ್ಲ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. 22ನೇ ತಾರೀಕು ಏನು ಜನತಾ ಕರ್ಫ್ಯೂವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಯಾರು ಕೂಡ ಮನೆಯಿಂದ ಹೊರಗೆ ಬರದೆ ಆ ಜನತಾ ಕರ್ಫ್ಯೂಗೆ ಯಶಸ್ಸಿಗೆ ನಾವೆಲ್ಲರೂ ಶ್ರಮಿಸಬೇಕು. ವಿಶ್ವ ಹಿಂದೂ ಪರಿಷತ್ನ ನಮ್ಮ ಹಿಂದೂ ಸಂಘಟನೆ ಮುಖಾಂತರ ಎಲ್ಲ ಕಾರ್ಯಕರ್ತರಲ್ಲಿ ಕೂಡ ನಾನು ವಿನಂತಿ ಮಾಡಿದ್ದೇನೆ. ನಮ್ಮ ಘಟಕದ ಮುಖಾಂತರ, ಅದು ಗ್ರಾಮ ಇರ್ಬೋದು, ಹಳ್ಳಿ ಇರ್ಬೋದು, ನಗರಗಳಲ್ಲಿ ಇರ್ಬೋದು, ನಮ್ಮ ಸಂಘಟನೆಯ ಕಾರ್ಯಕರ್ತರ ಮುಖಾಂತರ ಶುಕ್ರವಾರ ಇವತ್ತು ಮತ್ತು ನಾಳೆ ಎಲ್ಲ ಮನೆ ಮನೆಗೆ ಹೋಗಿ ಜನರಲ್ಲಿ ಜನತಾ ಕರ್ಫ್ಯೂನ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಅವತ್ತಿನ ದಿವಸ ಹೊರಗೆ ಬರದ ರೀತಿಯಲ್ಲಿ ನಾವೆಲ್ಲರೂ ಮನೆಯಲ್ಲೇ ಇರಬೇಕು ಎಂಬ ದೃಷ್ಟಿಯಿಂದ ನಾವೆಲ್ಲ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದೇವೆ. ಸಾರಿಗೆ ಇಲಾಖೆಯಲ್ಲಿ ಅಧೀಕ್ಷಕರಾಗಿರುವ ಚಂದ್ರಕಲಾ ಅವರು ಪ್ರಧಾನಿಯವರ ಜನತಾ ಕರ್ಫ್ಯೂವನ್ನು ಒಂದು ಅಗತ್ಯದ ಕ್ರಮ ಎಂದಿದ್ದಾರೆ. ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಹರಡುವುದನ್ನು ತಡೆಯುವುದೇ ಅವರ ಈ ಕ್ರಮದ ಮೂಲ ಉದ್ದೇಶ. ಆದ್ದರಿಂದ ನಾವು ತೀರಾ ಅಗತ್ಯ ಇಲ್ಲದೇ ಇದ್ದರೆ ಆದಿತ್ಯವಾರದಂದು ಮನೆಯಿಂದ ಹೊರಗೆ ಬರದೆ ಜನತಾ ಕರ್ಫ್ಯೂವನ್ನು ಪಾಲಿಸುವುದು ನಮಗೆ ಒಳ್ಳೆಯದು ಎನ್ನುತ್ತಾರೆ. ಇದು ಒಂದು ಸಾಂಕ್ರಾಮಿಕವಾಗಿ ಹರಡುವಂತಹ ರೋಗ ಅಂತ ನಾವು ವೈದ್ಯಕೀಯ ನೆಲೆಯಲ್ಲಿ ಕೇಳ್ತಾ ಇದ್ದೇವೆ. ಜನರಿಂದ ಜನರಿಗೆ ಹರಡುವ ಸಾಧ್ಯತೆಗಳು ಕಡಿಮೆ ಆಗಲಿ, ಜನಸಂದಣಿಯಿಂದ ಇದಕ್ಕೆ ಅವಕಾಶ ಆಗುವುದು ಬೇಡ. ರೋಗ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಹರಡುವುದಕ್ಕೆ ತೊಂದರೆಗಳು ಬರ್ತದೆ. ಜನಸಂದಣಿಯಿಂದಾಗಿ ಹೆಚ್ಚು ಜನರಿಗೆ ಈ ರೋಗ ಹರಡ್ತದೆ ಅಂತ ಹೇಳುವ ಜನಜಾಗೃತಿ ಪ್ರತಿಯೊಬ್ಬರಲ್ಲಿ ಮೂಡಿಸಬೇಕು ಹೇಳುವುದೇ ಪ್ರಧಾನಿಯವರ ಮೂಲ ಉದ್ದೇಶ ಅಂತ ನಮಗೆ ಗೊತ್ತಾಗಿದೆ. ಆದ್ದರಿಂದ ಇದು ಒಳ್ಳೆಯ ಒಂದು ಕಾರ್ಯಕ್ರಮ. ಆದಷ್ಟು ನಾವು ನಮ್ಮ ಅಗತ್ಯದ ಹೊರತಾಗಿ ಯಾವುದೇ ಕಾರಣಕ್ಕೆ ನಾವು ಮನೆಯಿಂದ ಹೊರಗಡೆ ತೆರಳದೆ ಮನೆಯಲ್ಲಿದ್ದುಕೊಂಡೇ ಕೆಲಸವನ್ನು ನಿಭಾಯಿಸಿಕೊಂಡು, ಸಾರ್ವಜನಿಕರು ಸಹ ತುರ್ತು ಸಂದರ್ಭದಲ್ಲಿ ಮಾತ್ರ ಹೊರಗೆ ಹೋಗಿ ಕೆಲಸ ಮಾಡಿಕೊಂಡ್ರೆ ಈ ಒಂದು ಸಾಂಕ್ರಾಮಿಕ ಕ್ರಿಮಿ ಇನ್ನೊಬ್ಬರಿಗೆ ಹರಡಲಿಕ್ಕಿಲ್ಲ ಹಾಗೂ ಬೇಗ ಇದಕ್ಕೆ ಹಿಡಿತಕ್ಕೆ ಬರಬಹುದು. ಮಂಗಳೂರಿನಲ್ಲಿ ಇದು ಸಂಪೂರ್ಣ ನಿರ್ಮೂಲನೆ ಆಗ್ಬೋದು ಜನರಲ್ಲಿ ಜಾಗೃತಿ ಬಂದರೆ. ಸಾರಿಗೆ ಅಧಿಕಾರಿ ಗಂಗಾಧರ್ ಅವರು ನಮಗೆ ನಾವೇ ಕರ್ಫ್ಯೂ ವಿಧಿಸಿಕೊಳ್ಳುವಂತೆ ಪ್ರಧಾನಿ ಅವರು ಕರೆ ನೀಡಿದ್ದಾರೆ. ಇದು ಮನುಕುಲಕ್ಕೆ ಒಂದು ಉತ್ತಮವಾದ ಪ್ರಯೋಜನಕಾರಿ ಸಲಹೆ ಎಂದಿದ್ದಾರೆ. ಆದಿತ್ಯವಾರವೆಂದರೆ ನಾವೆಲ್ಲರೂ ಅತಿಯಾಗಿ ಓಡಾಡುತ್ತೇವೆ, ಪೆಟ್ರೋಲ್ ಸುಡುತ್ತೇವೆ. ಅವರು ಒಂದು ದಿನದ ವಿಶ್ರಾಂತಿ ಪಡೆಯಿರಿ ಎಂದಿದ್ದಾರೆ. ಇದು ಆರೋಗ್ಯದ ದೃಷ್ಟಿಯಿಂದ ಬಹಳ ಉಪಯುಕ್ತ, ಸೋಂಕು ತಡೆಯುವ ನಿಟ್ಟಿನಲ್ಲಿ ಒಂದು ಉತ್ತಮ ಕ್ರಮ ಎಂಬುದು ಅವರ ಅಭಿಪ್ರಾಯ. ಪ್ರಧಾನಮಂತ್ರಿಯವರು ಅತಿ ಹೆಚ್ಚು ಒತ್ತು ಕೊಟ್ಟು ಒಂದು ದಿನದ ಕರ್ಫ್ಯೂವನ್ನು ನಮಗೆ ನಾವೇ ಕರ್ಫ್ಯೂವನ್ನು ವಿಧಿಸಿಕೊಳ್ಳುವಂತಹ ಒಂದು ವಿಶೇಷವನ್ನು ಆದೇಶ ನೀಡಿದ್ದಾರೆ. ಅದು ಆ್ಯಕ್ಚುಲಿ ಮನುಕುಲಕ್ಕೆ ಒಂದು ಆದೇಶ ಭಾರತದಾದ್ಯಂತ. ಯಾತಕ್ಕೋಸ್ಕರ ಅಂದರೆ ನಾವು ಯಾವಾಗ ಪ್ರತಿದಿನ ಬೆಳಗ್ಗೆದ್ದ ಕೂಡಲೇ ನಮ್ಮ ದೈನಂದಿನ ಕ್ರಿಯೆಗಳನ್ನ ಏನೇನೋ ಒಂದು ರೀತಿಯಲ್ಲಿ ಮಾಡಿಕೊಂಡು ಊರಿನಾದ್ಯಂತ ಓಡಾಡ್ತೀವಿ. ಅದರಲ್ಲೂ ಭಾನುವಾರ ಅತಿಯಾಗಿ ಓಡಾಡ್ತೀವಿ, ಅತಿಯಾಗಿ ಪೆಟ್ರೋಲನ್ನು ಉಪಯೋಗಿಸ್ತೀವಿ. ಅದಕ್ಕಿಂತ ಹೆಚ್ಚಿನದಾಗಿ ನಾವು ಆದಷ್ಟು ನೆಂಟರು, ಮದುವೆ, ಗುಂಜಿ ಇವುಗಳಿಗೆಲ್ಲ ಹಾಜರಾಗ್ತೀವಿ. ಆದರೆ ಅದೇ ಭಾನುವಾರವನ್ನು ಸ್ಥಗಿತಗೊಳಿಸಿದರೆ, ಭಾರತದಾದ್ಯಂತ ಸ್ಥಗಿತಗೊಳಿಸಿದರೆ, ಅದರಲ್ಲೂ 14 ಗಂಟೆಗಳ ಕಾಲ ಸ್ಥಗಿತಗೊಳಿಸ್ಕೊಳ್ಳಿ. ನಿಮ್ಮ ಕರ್ತವ್ಯಗಳನ್ನು, ಇವುಗಳನ್ನು ಎಲ್ಲವನ್ನು ಬದಿಗೊತ್ತಿ ಒಂದು ದಿನದ ವಿಶ್ರಾಂತಿಯನ್ನು ಪಡೀರಿ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನಂದರೆ, ಈ ಒಂದು ಸೋಂಕು ಎಲ್ಲಿಲ್ಲದೆ ನಮಗೆ ತಿಳಿಯದಂತೆ ಬಂದಿದೆ ಭಾರತಕ್ಕೆ. ಆ ಸೋಂಕಿನಲ್ಲಿ ಒಂದು ದಿನದ ನಿರಾಳಕತೆಯು ಮಿನಿಮಮ್ ಅಂದರೆ 1 ತಿಂಗಳವರೆಗೆ ನಮಗೆ ಆರೋಗ್ಯವನ್ನು ಕೊಡಬಹುದು ಅಂತ ನಮ್ಮ ಅನಿಸಿಕೆ. ಆದ್ದರಿಂದ
ಇದು ಭಾರಿ ಉಪಯೋಗಕಾರಿ. ಅದರಲ್ಲೂ ಮನುಕುಲಕ್ಕೆ ಭಾರತದಾದ್ಯಂತ ಭಾರತ ಮಾತೆಯ ಮಕ್ಕಳಿಗೆ ಎಲ್ಲರಿಗೂ ನಿಜವಾಗಲೂ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಹೊಸ ಜೀವನವನ್ನು ಕೊಡಬಹುದು. ಸಾಮಾಜಿಕ ಮುಂದಾಳು KR ಶೆಟ್ಟಿ ಅವರು ಪ್ರಧಾನಿಯವರು ಸಾರ್ವಜನಿಕ ಸ್ವಾಸ್ಥ್ಯ ರಕ್ಷಣೆಯ ದೃಷ್ಟಿಯಿಂದ ಜನಸಾಮಾನ್ಯರನ್ನ ಗಮನದಲ್ಲಿಟ್ಟುಕೊಂಡು ಈ ಕರೆ ನೀಡಿದ್ದಾರೆ. ಇದನ್ನು ಅನುಸರಿಸಬೇಕೆಂದು ಅಭಿಪ್ರಾಯಪಡುತ್ತಾರೆ. ನಮ್ಮ ಸಮಾಜನ ಒರಿಪವಡು ಸಮಾಜಕ್ಕೆ ದಾದೊಂಜಿಂದು ಮಹಾಮಾರಿ ಅದು ಇಡೀ ಜಗತ್ತಿನ ಕಾಡೊಂದುಂಡ ಅಂದೇನು ಅಲಕ ನಿರ್ಮೂಲನೆ ಮನ್ಪೋಡು. ಮಾತ ದೇಶದ ಸರ್ಕಾರವೆಲ್ಲ ನೆಕ್ ಲಸಿಕೆ ಮರ್ದನ ಕಂಡು ಹಿಡಿಯೋನ ನಿಟ್ಟಿಡು ಪ್ರಯೋಗಿಕ್ಲೇನು ಕೆಲವೆಲ್ಲ ಮಂತೊಂದುಲ್ಲೇರು ಐನತ್ತು ಬೇಕನೆಕ್ ಮರ್ದಲ ಬರ್ಪುಂಡು ಅಂಡ ನಮ್ಮ ಜಾಗೃತಿ ಇರೋದೇನು ಉಂತಾಯ ಅಂದಾಂಡ ಜಾಗೃತಿ ರಯ ಅಂದಾಂಡ ಈ ವೈರಸ್ದ ಆಪಿನಂಚಿನ ಅನಾಹುತವನ್ನು ನಮ್ಮ ತಡೆಗಟ್ಟರೆ ಸಾಧ್ಯ ಉಂಡು. ನೆಕ್ ಬಡದು ಪ್ರಧಾನಮಂತ್ರಿಲು ದಾದ ಒಂಜಿ ಜನಾಂದೋಲನಕ್ಕೆ ಕರೆ ಕೊಡ್ತೀರ ಜನತಾ ಕರ್ಫ್ಯೂ ಬಂದ್ಬಿನ ಈ ಜನತಾ ಕರ್ಫ್ಯೂನು ಐತಾರದನಿ ಕಾಂಡ 7 ಗಂಟೆ ಹಿಡ್ದು 9 ಗಂಟೆ ಮುಟ್ಟ ನಮ್ಮ ಏರ್ಲ ಇಲ್ಲಾರ್ದು ಪಿದಾಡಂದೆ ನಾ ಅಂಚನೆ ನಮ್ಮ ಆನಿದ ದಿನ ಹತ್ತಂದೆಲ್ಲ ನಮ್ಮ ಜೋಕ್ಲೇನ ಅವಡು ಹಿರಿಯಾಕ್ಲೇನ ಆಜಿ ವರ್ಷೋಡ್ ತೀರ್ಥದ ಜೋಕುಲು ಅಜಿಪ ವರ್ಷೋಡ್ದು ಮಿತ್ತದ ಪ್ರಾಯದಕುಲು ಅಂಚನೆ BP ಶುಗರ್ ಇಂಚ ಇತ್ತಿನ ಹೆಲ್ತ್ ವೀಕ್ ಇತ್ತಿನ ಅಂಚಿನ ಏರೆಲ್ಲ ಐನಾತ್ ಇಲ್ಲಾರ್ದು ಪಿದಾಡಂದೆ ಐನಾತ್ ಇಲ್ಲ ಉಪ್ಪುಲೇಕ ಅಂಚನೆ ಅರ್ಧ ಗಂಟೆಗೋರ ಕೈ ದೆಕ್ಕೊಂದು ಅವಡು ನಮ್ಮ ಶುಚಿತ್ವವನ್ನು ಕಾಪಾಡೊಂದು ಈ ವೈರಸ್ಗೆ ನಮ್ಮನ್ನು ಸೋಂಕೆರೆ ಆಸ್ಪದ ಕೊರಂದಿಲ್ಲಕ ನಮ್ಮ ಮಾತೆರ್ಲ ಸಹಕಾರ ಮನ್ಪುಗ ಅಂದು ಈ ಮೂಲಕ ಬದುಕೇನೊಂದಿಲ್ಲ.